ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಶೋಕ ಕಳೆಯುವ ಮಹಾಮಾತೆಯಾದಂಥ ಶ್ರೀದೇವಿಯನ್ನು 9ನೇ ದಿನ ಮಹಾಗೌರಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ. ಈ ದೇವಿಗೆ 4 ಕೈಗಳಿವೆ. ಮೇಲಿನ ಕೈಯಲ್ಲಿ ಅಭಯ ಮುದ್ರೆ, ಕೆಳಗಿನ ಕೈಯಲ್ಲಿ ತ್ರಿಶೂಲವನ್ನು ಆಕೆ ಹಿಡಿದುಕೊಂಡಿದ್ದಾಳೆ. ಮೇಲಿನ ಎಡಕೈಯಲ್ಲಿ ವರಮುದ್ರೆಯನ್ನು ಧರಿಸಿದವಳಾಗಿದ್ದಾಳೆ. ಈಕೆಯ ವಾಹನ ಅಂತೇಳುವಂಥದ್ದು ಅಲ್ಲಿ ವೃಷಭ ವಾಹನ. ಈ ವಾಹನದ ಅಥವಾ ವೃಷಭದ ಬಣ್ಣ ಅಂತೇಳುವಂಥದ್ದು ಇದು ಬಿಳಿಯ ಬಣ್ಣದ ಆಗಿರುತ್ತದೆ. ಈಕೆಗೆ ಗುಲಾಬಿ ಬಣ್ಣವೆಂದರೆ ಬಹಳ ಪ್ರೀತಿ. ನೋಡಿ, ಇಲ್ಲಿ ಗಮನಿಸಬೇಕು, ಈ ಗುಲಾಬಿ ಬಣ್ಣವನ್ನು ಈಕೆ ಯಾಕೆ ಪ್ರೀತಿ ಮಾಡ್ತಾಳೆ ಅಂದರೆ, ಈ ಗುಲಾಬಿ ಬಣ್ಣ ಅಂತ ಹೇಳುವಂಥದ್ದು, ಹೆಚ್ಚಿನವರು ಗುಲಾಬಿ ಬಣ್ಣ ಹೂವನ್ನು ನೋಡಿರ್ತೇವೆ, ಅದರ ಬಣ್ಣಕ್ಕೆ ಆಕರ್ಷಿತರಾಗಿರ್ತೇವೆ. ಆದರೆ ಹಿಂದಿನದಾದಂತಹ ಸತ್ಯವನ್ನು, ಅದರ ಗುಣಗಳನ್ನು ನಾವು ತಿಳ್ಕೊಂಡಿರುವುದಿಲ್ಲ. ಈ ಗುಲಾಬಿ ಬಣ್ಣದ ವಿಶೇಷತೆ ಏನಂದರೆ, ಈ ಗುಲಾಬಿ ಬಣ್ಣವು ಭರವಸೆ ಮತ್ತು ಪ್ರೀತಿಯ ಸಂಕೇತವಾಗಿದೆ. ಇದು ಭರವಸೆನ, ಆದ್ದರಿಂದಲೇ ನಾವು ಯಾರಾದರೂ ಪ್ರೇಮಿಗಳು ಈ ಗುಲಾಬಿ ಹೂವನ್ನು ಕೊಡಲಿಕ್ಕೆ ಯಾಕೆ ಆ ಹೂವನ್ನು ಆಯ್ಕೆ ಮಾಡಿಕೊಳ್ತೇವೆ ಅಂದರೆ, ಇದು ಕೊಡುವಂತಹ ಭರವಸೆ, ನಾನು ಯಾವಾಗಲೂ ನಿನ್ನ ಜೊತೆಯಲ್ಲಿ ಇರ್ತೇನೆ ಅಂತ ಹೇಳುವ ಒಂದು ಭರವಸೆ ಮತ್ತು ಪ್ರೀತಿಯ ಸಂಕೇತ. ನಿನ್ನ ಮೇಲೆ ನಾನು ಪ್ರೀತಿ ಉಳ್ಳವನಾಗಿದ್ದೇನೆ ಅಥವಾ ಉಳ್ಳವಳಾಗಿದ್ದೇನೆ ಇದು. ಹಾಗಾಗಿ ಗುಲಾಬಿ ಹೂ ಅಂತೇಳುವಂಥದ್ದು ಭರವಸೆ ಮತ್ತು ಅದು ಪ್ರೀತಿಯ ಸಂಕೇತವಾಗಿರುತ್ತದೆ. ಆದ್ದರಿಂದ ಮಹಾಗೌರಿಯು ಗುಲಾಬಿ ಅಂತೇಳಿದರೆ ಆಕೆಗೆ ಅತ್ಯಂತ ಪ್ರೀತಿಯಾಗಿರ್ತದೆ. ಮುಂದೆ ಇವಳನ್ನು ಪೂಜಿಸುವ ಉದ್ದೇಶ ಅದನ್ನು ನಾವು ತಿಳ್ಕೊಳ್ಬೇಕು. ನಾವು ಮಾಡಿದ ಎಲ್ಲ ಪಾಪಗಳನ್ನು ಈಕೆ ಪರಿಹರಿಸಿಕೊಡ್ತಾಳೆ. ಈಕೆಯನ್ನು ಪೂಜಿಸುವುದರಿಂದ ನಾವು ನಿಂತಲ್ಲಿ ಕುಳಿತದ್ದು ಹೋದಲ್ಲಿ ಬಂದಲ್ಲಿ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಪಾಪಗಳನ್ನು ನಾವು ಸಂಚಯನ ಮಾಡಿರ್ತೇವೆ. ಆದರೆ ಈ ದೇವಿಯನ್ನು ನಾವು ಅನನ್ಯ ಭಕ್ತಿಯಿಂದ ಪೂಜಿಸಿದಾಗ ಆ ಪಾಪಗಳೆಲ್ಲವನ್ನೂ ಆಕೆ ಕಳೆದು ನಮಗೆ ಒಳಿತನ್ನು ಉಂಟು ಮಾಡುತ್ತಾಳೆ. ಶ್ರೀದೇವಿಯು ಕಠೋರವಾದಂಥ ಆಕೆ ಅಂದರೆ, ಈ ದುರ್ಗಾಮಾತೆಯ ಹೆಸರು, ಗೌರಿಯ ಹೆಸರು ಬರಲಿಕ್ಕೆ ಕಾರಣ ಏನು ಅದನ್ನು ನಾವು ತಿಳ್ಕೊಳ್ಳುವುದಾದರೆ, ಶ್ರೀದೇವಿಯು ಕಠೋರವಾದಂಥ ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸಿಕೊಂಡದ್ದು. ಹೀಗೆ ಕಠೋರವಾದ ತಪಸ್ಸನ್ನು ಮಾಡುವಾಗ ಅಲ್ಲಿ ಮಳೆ, ಗಾಳಿ, ಈ ರೀತಿಯಾಗಿ ಬಿಸಿಲು ಇತ್ಯಾದಿಗಳ ವ್ಯತ್ಯಾಸವಿಲ್ಲದೆ ಏಕೈಕ ಮನಸ್ಸಿನಿಂದ ದೇಹವನ್ನು ದಂಡಿಸಿಕೊಂಡು ತರಗೆಲೆಗಳನ್ನು ತಿಂದುಕೊಂಡು ಅಲ್ಲಿ ಆಕೆ ತಪಸ್ಸನ್ನು ಆಚರಿಸುವಂಥದ್ದು. ಹೀಗೆ ಬಿಸಿಲಿಗೆ ಮೈಯೊಡ್ಡಿ ಆಕೆ ತಪಸ್ಸನ್ನು ಆಚರಿಸಿದಂಥ ಸಂದರ್ಭದಲ್ಲಿ ಆಕೆಯ ಮೈ ಬಣ್ಣ ಅಂತೇಳುವಂಥದ್ದು ಕಪ್ಪಾಗಿರ್ತದೆ. ತಪಸ್ಸಿಗೆ ಮೆಚ್ಚಿ ಒಲಿದಂತಹ ಶಿವ ಈಕೆಯನ್ನು ಮದುವೆಯಾದಂಥ ಸಂದರ್ಭದಲ್ಲಿ, ಈಕೆಗೆ ಅನುಗ್ರಹವನ್ನು ಮಾಡಿದಂಥ ಸಂದರ್ಭದಲ್ಲಿ ಪವಿತ್ರವಾದಂತಹ ಗಂಗಾ ಜಲದಿಂದ ಈಕೆಯ ದೇಹವನ್ನು ತೊಳೆದ ಕಾರಣ ಈಕೆಯನ್ನು ದೇವಿಯ ತಪಸ್ಸನ್ನು ಮೆಚ್ಚಿದ್ದರಿಂದ ಅಲ್ಲಿ ಗೌರಿ ಎಂದು ಆಕೆಯು ಪಡೆದುಕೊಳ್ಳಿ ಸಾಧ್ಯ ಉಂಟು. ಅಂದರೆ ವಿಶೇಷವಾದಂಥ ತೇಜಸ್ಸು ಆಕೆಯ ದೇಹದಲ್ಲಿ ಆ ಗಂಗಾ ಜಲದಿಂದ ಆಕೆಯ ಮೈಯನ್ನು ತೊಳೆದಾಗ ಬರ್ತದೆ. ಹಾಗಾಗಿ ಈಕೆಗೆ ಗೌರಿ ಎಂದು ಹೆಸರು ಬರಲಿಕ್ಕೆ ಕಾರಣವಾಯಿತು. ಶ್ರೀದೇವಿಯನ್ನು ಪೂಜಿಸುವವರು ಮೊದಲು ನಾವು ಸಂಕಲ್ಪ ಮಾಡಿಕೊಳ್ಬೇಕು. ದೇವತಾ ಪೂಜೆ ಮಾಡುವುದಂದರೆ ಹೋಗಿ ನಾವು ಪೂಜೆ ಮಾಡುವುದಲ್ಲ. ನಾವೊಂದು ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ನಾವು ಒಂದು ಮನಸ್ಸಿನಲ್ಲಿ ಆಲೋಚನೆ ಮಾಡ್ತೇವೆ, ಹೇಗೆ ಮಾಡಬೇಕು, ಅದಕ್ಕೆ ಸಂಕಲ್ಪ ಅಂತೇಳುವಂಥದ್ದು. ನಾನು ಇಂಥದ್ದೇ ಕೆಲಸವನ್ನು ನಾಳೆ ಮಾಡಬೇಕು ಅಂತೇಳುವ ಸಂಕಲ್ಪ ಮುಂಚಿನ ದಿನ ನಾವು ಮಾಡ್ತೇವೆ. ಅದೇ ರೀತಿ ನಾವು ಯಾವುದೇ ಒಂದು ಪೂಜೆ ಕಾರ್ಯಗಳನ್ನು ಮಾಡುವುದಿದ್ದರೆ ಅಲ್ಲಿ ಒಂದು ಮೊದಲು ಸಂಕಲ್ಪ ಮಾಡುವಂಥದ್ದು ಉಂಟು. ಅಂದರೆ ವೃತವನ್ನು ನಾವು ಕೈಗೊಳ್ಳಬೇಕಾಗ್ತದೆ. ಈ ವೃತವನ್ನು ಕೈಕೊಂಡು ಈ ದೇವಿಯನ್ನು ಪೂಜೆ ಮಾಡಬೇಕು. ಹಾಗಾಗಿ ಈ ವೃತ ಅಂತ ಹೇಳಿದರೆ ಹೆಚ್ಚಾಗಿ ಉಪವಾಸ ವೃತ. ಮುಖ್ಯವಾಗಿ ಪರಿಕರಗಳು ನಮಗೆ ಎಲ್ಲೂ ಲಭ್ಯ ಆಗ್ತದೆ. ಹಣ ಉಂಟುಂತಾರೆ ನಾವು ಅದನ್ನು ಕೊಂಡುಕೊಳ್ಬೋದು. ಆದರೆ ಈ ಉಪವಾಸ ಅಂತ ಹೇಳುವಂಥದ್ದು ನಮಗೆ ಕೊಂಡುಕೊಳ್ಳಲಿಕ್ಕೆ ಸಿಕ್ಕುವುದಿಲ್ಲ. ನಾನಿವತ್ತು ದುರ್ಗಾ ಪೂಜೆ ಮಾಡ್ತೇನೆ, ಗಣೇಶನ ಪೂಜೆ ಮಾಡ್ತೇನೆ, ಸಂಕಷ್ಟಹರ ಚತುರ್ಥಿ ಮಾಡ್ತೇನೆ, ಅಂಗಡಿಗೆ ಹೋಗಿ ನನಗೊಂದಿಷ್ಟು ಉಪವಾಸದ ವೃತದ್ದು ಅಂತೇಳಿ ಕೊಡಿ ಅಂತೇಳಿದರೆ ಎಲ್ಲೂ ಸಿಗುವುದಿಲ್ಲ. ಆ ಪುಣ್ಯ ಕೊಡಿ ಅಂದರೆ ಸಿಗುವುದಿಲ್ಲ. ಹಾಗಾಗಿ ಈ ವೃತವನ್ನು ಆಚರಿಸುವವರು ಹಗಲು ರಾತ್ರಿ ಊಟ ಮಾಡದೆ ಇರುವುದಕ್ಕೆ ನಾವು ಉಪವಾಸ ಅಂತೇಳಿ ಕರಿತೇವೆ. ಉಪವಾಸ ಅಂದರೆ ಅಷ್ಟು ಊಟ ಮಾಡದೇ ಇರುವುದಕ್ಕೆ ಉಪವಾಸ ಅಂತೇಳಿ ಕರೆಯುವಂಥದ್ದು. ಮಧ್ಯಾಹ್ನ ಉಪವಾಸವನ್ನು ಮಾಡಿ ರಾತ್ರಿಯನ್ನು ಮಾಡಿದರೆ ಕೆಲವರಿಗೆ ಅಭ್ಯಾಸ ಉಂಟು, ಅಯ್ಯೋ ನನಗೆ ಬೆಳಿಗ್ಗೆ ಸಾಯಂಕಾಲ ಊಟ ಮಾಡಲಿದೇ ಇರಲಿ ಸಾಧ್ಯವಿಲ್ಲ ಅಂತ. ಅಂಥವರು ಮುಖ್ಯವಾಗಿ ಮಧ್ಯಾಹ್ನ ಉಪವಾಸ ಮಾಡಿ ರಾತ್ರಿ ವೃತ ನಿಯಮ ಇತ್ಯಾದಿಗಳನ್ನು ಪೂರೈಸಿಕೊಂಡು ಊಟ ಮಾಡುವಂಥ ಕ್ರಮ ಉಂಟು. ಆ ಉಪವಾಸಕ್ಕೆ ಏಕ ಅಂತ ಹೇಳುವಂಥದ್ದು. ಹಗಲು ರಾತ್ರಿ ಊಟ ಮಾಡದಿರುವುದಕ್ಕೆ ಉಪವಾಸ,
ಒಂದು ಹೊತ್ತು ಉಪವಾಸ ಮಾಡಿ ಮತ್ತೊಂದು ಹೊತ್ತು ಉಪವಾಸ ಮಾಡದೆ ಇರುವುದಕ್ಕೆ ಏಕ ಅಂತ ಹೇಳುವಂಥದ್ದು. ಇನ್ನು ಹಗಲಿನಲ್ಲಿ ಉಪವಾಸವಿದ್ದು ಸಾಯಂಕಾಲದಲ್ಲಿ ಏನಾದರೂ ಒಂದು ಲಘು ಉಪಹಾರವನ್ನು ಸ್ವೀಕಾರ ಮಾಡಿದರೆ ಅಂತಹ ಒಂದು ಉಪಹಾರಕ್ಕೆ ಅದಕ್ಕೆ ನಕ್ತ ಅಂತ ಹೇಳಿ ಹೆಸರು ಕೊಡ್ತಾರೆ. ಹಾಗೆ ಉಪವಾಸಕರು ಇದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಳ್ಬೋದು. ಈಗ ನಾನು 3 ರೀತಿಯಾದಂಥ ಉಪವಾಸ ಕ್ರಮವನ್ನು ಹೇಳಿದೆ. ಇದರಲ್ಲಿ ಯಾವುದಾದ್ರೂ ಒಂದು ಅವರ ಶಕ್ತಿ ಮತ್ತು ಭಕ್ತಿಗೆ ಅನುಗುಣವಾಗಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿಕೊಳ್ಬೋದು. ಹಾಗಾದರೆ ಈ ಉಪವಾಸವನ್ನು ಆಯ್ಕೆ ಮಾಡಿಕೊಳ್ಳುವ ಮುಖ್ಯ ಉದ್ದೇಶ ಏನಂದರೆ, ನಮಗೆ ಆ ಮಾಡುವಂಥ ವೃತದ ಮೇಲೆ ಅರ್ಥಾತ್ ಆ ದೇವಿಯ ಮೇಲೆ ನಮಗೆ ಏಕಾಗ್ರತೆ ಬರಬೇಕು. ನಾವು ಉಪವಾಸ ಇದ್ದಾಗ ನಾವು ಜಾಗೃತಿಗೊಳ್ತೇವೆ. ಯಾಕೆ ನಾನು ಇವತ್ತು ಉಪವಾಸ ಮಾಡಿದೆ ಅಂದರೆ, ಇವತ್ತು ನಾನು ಈ ವೃತವನ್ನು ಕೈಗೊಂಡಿದ್ದೇನೆ, ನಾನು ದೇವಿಯ ಆರಾಧನೆಯನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದೇನೆ. ಆ ಪೂಜೆಯನ್ನು ಮಾಡುವಾಗ ನಮ್ಮ ಮನಸ್ಸು ಅಂತ ಹೇಳುವುದು ಸಂಪೂರ್ಣವಾಗಿ ಆ ಕಾರ್ಯದಲ್ಲಿ ತೊಡಗಿಕೊಳ್ಬೇಕಾದರೆ ಅದಕ್ಕೆ ನಾವು ಉಪವಾಸ ಅಂತ ಹೇಳುವ ಒಂದು ವೃತವನ್ನು ನಾವು ಆಚರಣೆಗೆ ಮಾಡುವಂಥದ್ದು. ಆಗ ದೇವಿಯ ಮೇಲೆ ನಮ್ಮ ಮನಸ್ಸು ಅಂತ ಹೇಳುವಂಥದ್ದು ಕೇಂದ್ರೀಕೃತವಾಗಲಿಕ್ಕೆ ಅಲ್ಲಿ ಸಹಾಯವಾಗುತ್ತದೆ. ನವರಾತ್ರಿಯ ಸಂದರ್ಭದಲ್ಲಿ ನಾವು 9 ಕುಮಾರಿಯನ್ನು ಪೂಜಿಸುವುದು ಸಂಪ್ರದಾಯ. ಈ ಮಾಹಿತಿಯನ್ನು ಕೂಡ ನಾನು ಹೇಳಬೇಕಾಗ್ತದೆ. ಯಾಕಂದರೆ ನವರಾತ್ರಿ ದಿನಕ್ಕೊಂದು ರೀತಿಯಾದಂಥ ಪೂಜೆ ಮಾಡಬೇಕು, ಹೇಗೆ ಪೂಜೆ ಮಾಡಬೇಕು, ಯಾವ ರೀತಿಯ ಫಲ, ಆ ದೇವಿಯ ಅಂದಿನ ಸ್ವರೂಪ ಏನು ಎಲ್ಲವೂ ನಾವು ತಿಳ್ಕೊಂಡೆವು. ಆದರೆ ಇಂದು ಆ ಪೂಜೆಯಲ್ಲಿ ಅಂದರೆ ಮುಖ್ಯವಾಗಿ ಇಲ್ಲಿ 9 ಕುಮಾರಿಯರನ್ನು ಪೂಜಿಸುವ ಕ್ರಮ ಉಂಟು. ಹೀಗೆ ಪೂಜಿಸುವ ಕನ್ಯೆಯು ವಯಸ್ಸು 2ರಿಂದ 4 ವರ್ಷದವರೆಗೆ ಇದ್ದರೆ ಅತ್ಯಂತ ಉತ್ತಮ. ಯಾಕಂದರೆ ನಾವು ಪೂಜೆ ಆದ ಮೇಲೆ ಒಂದು ಕನ್ಯೆಯನ್ನು ಅಂದರೆ ಆ ದೇವಿಯೇ ಈಕೆ ಎಂಬಂತಹ ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ದೇವಿಯ ಪ್ರತಿರೂಪ ಅಂತ ಹೇಳುವಂಥದ್ದು ನಾವು ಮನಸ್ಸಿನಲ್ಲಿ ತೆಗೆದುಕೊಂಡು ಆಕೆಯನ್ನು ಆರಾಧನೆ ಮಾಡುವಂಥದ್ದು. ಹೀಗೆ ಆ ಕುಮಾರಿಯನ್ನು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಆ 2ರಿಂದ 4 ವರ್ಷದ ಒಳಗಿದ್ದರೆ ಉತ್ತಮ. 10 ವರ್ಷ ಮೀರಿದ ಕನ್ಯೆಯನ್ನು ಅಲ್ಲಿ ಪೂಜಿಸಲಿಕ್ಕೆ ಹೋಗಬಾರದು. 10 ವರ್ಷ ಮೀರಿದವರು ಇನ್ನು ಅಲ್ಲಿ ಪೂಜಿಸುವಂಥ ಅರ್ಹತೆ ಇಲ್ಲ. ಹಾಗಾಗಿ ಮುಖ್ಯವಾಗಿ 2 ವರ್ಷ ಪೂರ್ತಿಯಾದಂಥ ಕನ್ಯೆಯನ್ನು ಅಲ್ಲಿ ಕುಮಾರಿಕಾ ಅಂತೇಳಿ ಕರೀತಾರೆ. ಒಂದು ವೇಳೆ ಆ 2 ವರ್ಷದ ಕುಮಾರಿಯನ್ನು ನಾವು ತಂದು ಪೂಜಿಸುವುದಾದರೆ ಆ ಕುಮಾರಿಯನ್ನು ಕುಮಾರಿಕಾ ಎಂದು ನಾವು ಪೂಜಿಸಲಿಕ್ಕೆ ಸಾಧ್ಯ ಉಂಟು. ಇನ್ನು 3 ವರ್ಷದ ಮಗುವನ್ನು ತಂದು ನಾವು ಪೂಜೆ ಮಾಡಿದರೆ ಆ ಪೂಜೆಗೆ ತ್ರಿಮೂರ್ತಿ ಅಂತ ಹೇಳಿ ನಾವು ಕರಿಬಹುದು. ಹಾಗೆ 4 ವರ್ಷ ಪೂರ್ತಿಯಾದಂತಹ ಕನ್ಯೆಯನ್ನು ತಂದು ನಾವು ಪೂಜಿಸುವುದಾದರೆ ಅದಕ್ಕೆ ಕಲ್ಯಾಣಿ ಅಂತ ಹೇಳಿ ಹೆಸರನ್ನು ಹೇಳ್ತಾರೆ. ಹಾಗೆ 5 ವರ್ಷವಾದಂತಹ ಹುಡುಗಿಯನ್ನು ನಾವು ಕನ್ಯೆಯನ್ನು ತಂದು ಪೂಜಿಸುವುದಿದ್ದರೆ ಅದನ್ನು ರೋಹಿಣಿ ಎಂದು, 6 ವರ್ಷದ ಮಗುವನ್ನು ಕಾಳಿಕಾ ಎಂದು, 7 ವರ್ಷ ಪೂರ್ತಿಯಾದಂತಹ ಮಗುವನ್ನು ಚಂಡಿಕಾ ಎಂದು, 8 ವರ್ಷ ಪೂರ್ತಿಗೊಂಡಂತಹ ಕನ್ಯೆಯನ್ನು ನಾವು ಪೂಜಿಸಿದರೆ ಶಾಂಭವಿ ಎಂಬುದಾಗಿ, ಹಾಗೆ 9 ವರ್ಷ ಪೂರ್ತಿಯಾದಂತಹ ಕನ್ಯೆಯನ್ನು ತಂದು ಪೂಜಿಸಿದರೆ ದುರ್ಗಾ ಎಂಬುದಾಗಿಯೂ, 10 ವರ್ಷದ ಮಗುವನ್ನು ಪೂಜಿಸುವುದರಿಂದ ಅಲ್ಲಿ ಸುಭದ್ರ ಈ ರೀತಿಯಾಗಿ ಸಂಬೋಧಿಸುತ್ತಾ ಅಂದರೆ ವಿಧಿವತ್ತಾಗಿ ಪೂಜಿಸುವಂಥದ್ದು. ಅಂದರೆ ನಾನು ಹೇಳಿದಂಥ ವಯಸ್ಸಿನ ಮಗುವನ್ನು ತಂದು ಪೂಜಿಸುವಾಗ ಆಯಾ ಹೆಸರುಗಳನ್ನು ಹೇಳಿ ಆ ರೂಪದಿಂದ ನಾವು ಪೂಜಿಸುವಂಥದ್ದು. ನಾವು ಆಶ್ಲೇಷ ಬಲಿಗಳನ್ನು ಮಾಡುವಾಗಲೂ ಹಾಗೆ ನಾವು ಅಲ್ಲಿ ಪೂಜಿಸುವಾಗ ಒಂದೊಂದೇ ಸರ್ಪವನ್ನು ಕರೆದು ಅಲ್ಲಿ ಆಯಾ ಸರ್ಪದ ಹೆಸರನ್ನು ಹೇಳಿ ಅಲ್ಲಿ ಪೂಜಿಸುವಂಥ ಕ್ರಮ. ಹಾಗೆ ಈ ನವರಾತ್ರಿಯ 9 ದಿನಗಳಲ್ಲಿ ಆಯಾ ವಯಸ್ಸಿನ ಮುಂದೆ ಹೇಳಿದಂತಹ ಹೆಸರುಗಳನ್ನು ಹೇಳಿ ಅಲ್ಲಿ ಪೂಜಿಸುವಂಥದ್ದು ಕ್ರಮ ಆಗಿದೆ. ಈ ರೀತಿಯಾಗಿ ಕುಮಾರಿಯರನ್ನು ಪೂಜಿಸಿದರೆ ದುಃಖ ದಾರಿದ್ರ್ಯಗಳ ನಾಶ ಉಂಟಾಗ್ತದೆ, ದ್ರವ್ಯ ಲಾಭ ಉಂಟಾಗುತ್ತದೆ, ಆಯುರ್ಬಲ ವೃದ್ಧಿಯಾಗುತ್ತದೆ. ನವರಾತ್ರಿಯ ದಿನ ಪೂಜಿಸಿದರೆ ಈ ಎಲ್ಲ ಪ್ರಯೋಜನಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹೀಗೆ ಪೂಜಿಸುವಾಗ ನಾವು ಯಾರನ್ನೋ ಒಂದು ತಂದು ಕೂತು ಪೂಜಿಸಲಿಕ್ಕೆ ಆಗುವುದಿಲ್ಲ. ಅಲ್ಲೂ ಒಂದು ನಿಯಮವಿದೆ. ಸತ್ಕುಲ ಪ್ರಸೂತರಾದಂತಹ ನಾವು ಪ್ರಸೂತೆಯನ್ನು ಕರೆದು ತಂದು ಪೂಜಿಸುವುದು ಅತ್ಯಂತ ಉತ್ತಮ. ಇನ್ನೊಂದು ನಿಯಮ ಉಂಟು. ಶಿಲ್ಪಿಗಳ ಜಾತಿಯವರು ಏನಾದರೂ ಈ ನವರಾತ್ರಿ ಪೂಜೆಯನ್ನು ಮಾಡ್ತಾರಂತಾದರೆ ಅಥವಾ ಈ ಕುಮಾರಿಯ ಪೂಜೆಯನ್ನು ಮಾಡ್ತಾರಂತಾದರೆ ಅವರು ಅವರದೇ ಆದ ಜಾತಿಯ ಕನ್ಯೆಯನ್ನು ಪೂಜಿಸುವುದು ಅಲ್ಲಿ ಶಾಸ್ತ್ರೋಕ್ತವಾದಂತಹ ಕ್ರಮ ಆಗಿರುತ್ತದೆ. ನವರಾತ್ರಿಯ ಪೂಜೆಯನ್ನು ಮಾಡುವುದರಿಂದ ಆ ಶಕ್ತಿಯಿಂದ ತ್ರಿಮೂರ್ತಿಗಳು ಅವರವರ ಸ್ಥಾನದಲ್ಲಿ ಅಲ್ಲಿ ನೆಲೆಗೊಳ್ತಾರೆ, ಅವರವರ ಸ್ಥಾನದಲ್ಲಿ ರಾರಾಜಿಸ್ತಾರೆ. ಯಾಕಂದರೆ ಇದು ಬಹಳ ಮುಖ್ಯವಾದಂಥ ವಿಚಾರ. ನಾವು
ಭಗವಂತ ಅಂತ ಹೇಳುವಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಅವರು ಸರ್ವತಂತ್ರ ಸ್ವತಂತ್ರರು ಅಂತ ಇದ್ದರೂ ಕೂಡ ಅವರಿಗೆ ಶಕ್ತಿಯನ್ನು ತುಂಬಬೇಕಾದರೆ ನಾವು ಈ ನವರಾತ್ರಿಯಲ್ಲಿ ಮಾಡಿದಂಥ ಪೂಜೆಯಿಂದ ಅವರಿಗೆ ವಿಶೇಷವಾದಂತಹ ಬಲ ತುಂಬಲಿಕ್ಕೆ ಸಾಧ್ಯ ಉಂಟು. ಯಾಕಂದರೆ ನಾವು ಯಜ್ಞ ಯಾಗಾದಿಗಳಿಂದ ದೇವತೆಗಳಿಗೆ ಹವಿಸ್ಸನ್ನು ಕೊಡುವುದರಿಂದ ದೇವತೆಗಳು ಅಲ್ಲಿ ಶಕ್ತಿ ಸಂಪನ್ನರಾಗಿ ಮಳೆ ಬೆಳೆಯನ್ನು ಕೊಡುವಂಥದ್ದು. ಅದೇ ರೀತಿ ಇಲ್ಲಿ ನವರಾತ್ರಿಯ ಪೂಜೆ ಮಾಡುವುದರಿಂದ ಆ ಪೂಜೆಯಿಂದ ಉಂಟಾದಂಥ ಶಕ್ತಿಯಿಂದ ತ್ರಿಮೂರ್ತಿಗಳು ಅವರವರ ಸ್ಥಾನದಲ್ಲಿ ಸೃಷ್ಟಿ ಸ್ಥಿತಿ ಲಯ ಈ ಕಾರ್ಯದಲ್ಲಿ ಅವರು ರಾರಾಜಿಸುವುದು. ಯಾರೆಲ್ಲ ನವರಾತ್ರಿಯ ವ್ರತಾಚರಣೆಯನ್ನು ಮಾಡುತ್ತಾರೋ ಅವರೆಲ್ಲರೂ ಸುಕೃತಿಯನ್ನು ಪಡೆಯುವರು ಮತ್ತು ಹಿಂದೆ ಪಡೆದಿದ್ದಾರೆ. ಈಗ ಇನ್ನು ಮುಂದೆ ಮಾಡುವವರು ಪಡೆಯುತ್ತಾರೆ, ಹಿಂದೆ ಮಾಡಿದವರು ಪಡೆದಿದ್ದಾರೆ ಎಂಬುದನ್ನು ದೇವಿ ಪುರಾಣದಲ್ಲಿ ವ್ಯಾಸ ಮಹರ್ಷಿಗಳು ಪ್ರಚಾರಪಡಿಸಿದ್ದಾರೆ. ಇದೇನು ಸಾಮಾನ್ಯರಲ್ಲ, ಯಾಕಂದರೆ ಅವರು ಕೂಡ ಅವತಾರ ಪುರುಷನೇ ಆಗಿದ್ದಾರೆ. ಹೀಗೆ ಅವರೇ ಅದನ್ನು ಪ್ರಚಾರಪಡಿಸಿದ್ದಾರೆ. ಹಾಗಾಗಿ ದೇವಿಯನ್ನು ದೈತ್ಯದಾನವ ಸಪ್ತಗ್ನಿ ದೈತ್ಯದಾನವ ಪೂಜಿತೆ ಶೈಲರಾಜ ಸುತೋಯ ದೇವಿ ನಮಸ್ತೆ ವಿಂಧ್ಯವಾಸಿನಿ ಎಂಬುದಾಗಿ ಈ ರೀತಿಯಾಗಿ ಅನೇಕ ಶ್ಲೋಕಗಳು ಬರ್ತವೆ. ಈ ರೀತಿ ಶ್ಲೋಕಗಳನ್ನು ಹೇಳಿ ಅಲ್ಲಿ ಆ ದೇವಿಯನ್ನು ಪೂಜಿಸುವಂಥದ್ದು ಕ್ರಮ. ಹೀಗೆ ಕ್ರಮಬದ್ಧವಾಗಿ ಅಲ್ಲಿ ಪೂಜಿಸುವಂಥದ್ದು. ನವರಾತ್ರಿ ಅಂದರೆ ಹೆಸರಿನಲ್ಲೇ ಹೇಳಿದಾಗೆ ಅದು 9 ರಾತ್ರಿಗಳು. ಇದರ ವಿಶಿಷ್ಟತೆ ಏನು ಎಂದರೆ ಭಾರತೀಯ ಸಂಖ್ಯಾಶಾಸ್ತ್ರದಲ್ಲಿ 9ನೆಯ ಸಂಖ್ಯೆಗೆ ಬಹಳ ಮಹತ್ವ ಇದೆ. ಹೀಗೆ 9 ಅಂತ ಹೇಳುವಂಥದ್ದು ನವರಾತ್ರಿ ಅಂತ ಹೇಳಿ ಪ್ರಸಿದ್ಧಿ. ಹಾಗಾದರೆ ನವ ಅಂತ ಹೇಳುವಂಥದ್ದು 9. ನಮ್ಮ ಈ ಭಾರತೀಯ ಸಂಖ್ಯಾಶಾಸ್ತ್ರದಲ್ಲಿ ಈ 9ನೆಯ ಸಂಖ್ಯೆಗೆ ವಿಶೇಷವಾದಂತಹ ಪ್ರಾಶಸ್ತ್ಯವಿದೆ. ಅಂದರೆ ಈ ಸಂಖ್ಯೆಗಳಲ್ಲಿ 9 ಅಂತ ಹೇಳುವಂಥದ್ದು ದೊಡ್ಡದಾದಂಥ ಸಂಖ್ಯೆ. ಹಾಗೆ ಏನು ಮಹತ್ವವಿದೆ? ಈ ಸಂಖ್ಯೆಯನ್ನು ಬ್ರಹ್ಮ ಸಂಖ್ಯೆ ಎಂದು ಕರೆಯುತ್ತಾರೆ, ದೈವ ಸಂಖ್ಯೆ ಎಂದು ಹೇಳುತ್ತಾರೆ. ಹಾಗೂ ಈ 9 ಅಂತ ಹೇಳುವಂಥದ್ದು ಅಭಿವೃದ್ಧಿಯ ಸಂಕೇತ, ಅಭಿವೃದ್ಧಿಯ ಸಂಖ್ಯೆಯು ಎಂದು ಪರಿಗಣಿತವಾಗಿರುತ್ತದೆ. ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರ ಸಾಮಾನ್ಯವಾಗಿ ಎಲ್ಲರೂ ಕೂಡ ಅವರವರು ಹುಟ್ಟಿದಂಥ ಜಾತಕಗಳನ್ನು ಮಾಡ್ತಾರೆ. ಜಾತಕಗಳನ್ನು ಮಾಡಿ ಜಾತಕವನ್ನು ನೋಡ್ತಾರೆ ಅಥವಾ ಓದಿಸ್ತಾರೆ. ಹೀಗೆ ಓದಿಸುವಾಗ ಮೊದಲು ನಾವು ಜಾತಕವನ್ನು ಪರಿಶೀಲನೆ ಮಾಡುವ ಮೊದಲು ಅಲ್ಲಿ ಈ ಜಾತಕ ಚೆನ್ನಾಗಿ ಇದೆಯೋ, ಇವನ ಜಾತಕವನ್ನು ಶ್ರೇಷ್ಠತೆಯನ್ನು ಪಡಿತಾನೋ ಎಂಬುದನ್ನು ನಾವು ಮೊದಲು ಪರೀಕ್ಷೆ ಮಾಡುವಂಥದ್ದು. ಅವನ 9ನೇ ಮನೆ ಅಂತೇಳುವ 9ನೆಯ ಸ್ಥಾನ ಅಂತ ಹೇಳುವಂಥದ್ದು ಯಾವ ಗ್ರಹಗಳಿವೆ, ಅದು ಉತ್ತಮ ಗ್ರಹವಾಗಿದೆ ಅಂದರೆ ಅದನ್ನು ನಾವು ಭಾಗ್ಯಸ್ಥಾನ ಅಂತ ಕರಿತೇವೆ. ಈ ಭಾಗ್ಯಸ್ಥಾನದಲ್ಲಿರುವಂಥ ಗ್ರಹ ಯಾವುದು ಎಂಬುದನ್ನು ಪರಿಶೀಲಿಸಿ ಅವನ ಶ್ರೇಷ್ಠತೆಯನ್ನು ನಾವು ಹೇಳುವಂಥದ್ದು. ಹಾಗಾಗಿ ಈ 9 ಎಂಬುದು ಅಭಿವೃದ್ಧಿಯ ಸಂಕೇತವಾಗಿರುತ್ತದೆ. ಹಾಗೆ ಒಬ್ಬ ಮನುಷ್ಯನ ಭಾಗ್ಯವನ್ನು ಈ ಸ್ಥಾನದಿಂದಲೇ ನಾವು ಹೇಳಬಹುದು. ಹಾಗೆ ನಾವು ಯಾವುದಾದರೂ ನಮ್ಮ ಇಷ್ಟ ಬಂದಂಥ ಒಂದು ಸಂಖ್ಯೆಯನ್ನು, ಈ 9ರ ಶ್ರೇಷ್ಠತೆ ಏನೆಂಬುದನ್ನು ನೋಡಿ, ನಾವು ಯಾವುದಾದರೂ ನಮ್ಮಿಷ್ಟ ಬಂದಂಥ ಒಂದು ಸಂಖ್ಯೆಯನ್ನು 9ನೇ ಸಂಖ್ಯೆಗಿಂತ ಗುಣಾಕಾರ ಮಾಡಿದರೆ ಬಂದ ಶೇಷ ಸಂಖ್ಯೆಯನ್ನು ಏಕ ಸಂಖ್ಯೆಯನ್ನಾಗಿರಿಸಿದರೆ ಆ 9 ಅದು ಆಗಿರುತ್ತದೆ. ಇದು ಬಹಳ ಯಾರು ಕೂಡ ಇದನ್ನು ಪರೀಕ್ಷಿಸಿ ನೋಡ್ಬೋದು. ಹಾಗೆ ಈ ಮಹಾಗೌರಿಯನ್ನು ಪೂಜಿಸುವ ವಿಧಿ ಹೇಗೆ, ಈ ಗೌರಿಯನ್ನು ಪೂಜಿಸುವ ಕ್ರಮ ಹೇಗೆ ಎಂಬುದನ್ನು ನಾವು ತಿಳಿಯುವುದಾದರೆ, ತಿಳಿ ನೀಲಿ ಬಣ್ಣದಂತಹ ಸೀರೆಯನ್ನು ಕುಪ್ಪಸ ಇತ್ಯಾದಿಗಳಿಂದ ಈಕೆಯನ್ನು ಅಲಂಕಾರ ಮಾಡುವಂಥದ್ದು. ಮಲ್ಲಿಗೆ, ಅಕ್ಷತೆ, ಗೆಜ್ಜೆ, ವಸ್ತ್ರ, ಬಳೆಗಳನ್ನು ಸಮರ್ಪಿಸಿ, ಇವೆಲ್ಲವೂ ತಿಳಿ ನೀಲಿ ಬಣ್ಣ ಆಗಿದ್ದರೆ ಇನ್ನೂ ಒಳ್ಳೆಯದು, ಸಮರ್ಪಿಸಿ ಆಕೆಯನ್ನು ಅಂದು ನಾವು ಪೂಜಿಸುವಂಥದ್ದು. ಹಾಗೂ ಈಕೆಗೆ ನೈವೇದ್ಯ ಅಂತೇಳುವಂಥದ್ದು ಅನ್ನದ ಪಾಯಸ. ಯಾಕಂದರೆ ಅನ್ನದಿಂದ ಪಾಯಸ ಮಾಡಿದ ಅಂದರೆ ನಾವು ಹಾಲು ಪಾಯಸ ಅಂತ ಹೇಳ್ತೇವೆ. ಈ ಹಾಲು ಪಾಯಸ ಅಂತ ಹೇಳುವಂಥದ್ದು ಈ ದೇವಿಗೆ ಅತ್ಯಂತ ಶ್ರೇಷ್ಠವಾದ್ದು. ಸಾಮಾನ್ಯವಾಗಿ ಜನರೆಲ್ಲರಿಗೂ ಕೂಡ ಈ ಹಾಲು ಪಾಯಸ ಅಂತೇಳಿದರೆ ಬಹಳ ಇಷ್ಟವೇ ಆಗಿರ್ತದೆ. ಹಾಗೆ ಈ ದೇವಿಗೂ ಕೂಡ ಆ ಹಾಲು ಪಾಯಸ ನೈವೇದ್ಯವನ್ನು ಮಾಡುವುದರಿಂದ ನಾವು ವಿಶೇಷವಾದಂತಹ ಆಕೆಯ ಕೃಪೆಗೆ ನಾವು ಪಾತ್ರರಾಗಬೇಕು. ಹಾಗೆ ಈ ದೇವಿಯನ್ನು ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ ಅಂತ ಹೇಳಿ ಭಕ್ತಿಯಿಂದ ಈಕೆಯನ್ನು ಅಂದು ನಾವು ಆರಾಧಿಸಬೇಕು, ಪೂಜಿಸಬೇಕು. ಹಾಗೆ ಈಕೆಯ ಕೃಪಾ ಕಟಾಕ್ಷಕ್ಕೆ ನಾವು ಅಂದು ಪಾತ್ರರಾಗಲಿಕ್ಕೆ ಸಾಧ್ಯ ಉಂಟು. ಇನ್ನು ನವರಾತ್ರಿಯು ಕಳೆದ ಮೇಲೆ ಅಲ್ಲಿ ಮರುದಿನ ದಶಮಿ, ಅಷ್ಟಮಿ, ನವಮಿ, ದಶಮಿ, ಹೀಗೆ ಅದು ವಿಜಯದಶಮಿ ಎಂಬುದಾಗಿ ಅಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಯಾಕೆಂದರೆ 9 ದಿನ ಪರ್ವತರಾಜನ ಹಿಮವಂತನ ಮಗಳಾದಂಥ ಅದು ವಿಜಯದಶಮಿ ಅಂತ ಪ್ರಸಿದ್ಧಿ ಪಡಲಿಕ್ಕೆ ಇನ್ನೊಂದು ಕಾರಣ ಉಂಟು.
9 ದಿನ ಪೂಜಿಸಿ ಪರ್ವತರಾಜನ ಹಿಮವಂತ ತನ್ನ ಮಗಳಾದಂಥ ಪಾರ್ವತಿಯನ್ನು ಶಿವನಿಗೆ ಕೊಟ್ಟು ಮದುವೆ ಮಾಡಿದ ನಂತರ ಗೃಹಸ್ಥನಾದಂಥ ಪರಮೇಶ್ವರ ಯಾವಾಗಲೂ ಒಂದು ಬಂದಂಥ ಮದುವೆಯಾಗಿ ಬಂದಂಥ ಹುಡುಗಿ ತಾಯಿ ಮನೆಗೆ ಹೋಗುವಂಥ ಕ್ರಮ ಉಂಟು. ಇಲ್ಲಿ ಗೃಹಸ್ಥನಾದಂಥ ಪರಮೇಶ್ವರ ತನ್ನ ಮಡದಿಯಾದಂಥ ಪಾರ್ವತಿಯನ್ನು ಅಲ್ಲಿ 9 ದಿನಗಳ ಕಾಲ ಅಂದರೆ ಹೇಳ್ತಾನೆ 9 ದಿನ ಮಾತ್ರ ನೀನು ತಾಯಿ ಮನೆಗೆ ಹೋಗಿ ಬರಬೇಕು ಅಂತ. ಹೀಗೆ 9 ದಿನಗಳ ಕಾಲ ತಾಯಿ ಮನೆಗೆ ಕಳಿಸಿಕೊಟ್ಟಲು ಅವಕಾಶ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಜಗನ್ಮಾತೆ ದುರ್ಗೆ ತವರು ಮನೆಗೆ ಹೋಗಿ ಅಲ್ಲಿ 9 ದಿನ ಹಬ್ಬವನ್ನು ಆಚರಿಸುವಂಥದ್ದು. ಯಾವಾಗಲೂ ಬಂದಂತಹ ಮಗಳು ಬಂದಾಗ ಸಂತೋಷ, ಇದು ಇಡೀ ಅಲ್ಲಿ ವಿಶೇಷವಾಗಿ ಸಂತೋಷವನ್ನು ಪಡುವಂಥದ್ದು, ಹಾಗೆ ಆಕೆಯನ್ನು ಆರಾಧಿಸುವಂಥದ್ದು. ಹೀಗೆ 9 ದಿನಗಳ ಕಾಲ ಆಕೆಯನ್ನು ಸತ್ಕರಿಸಿದಂಥ ಸಂದರ್ಭ ಪಾರ್ವತಿಯು ದುರ್ಗೆಯಾಗಿ ಲೋಕಕಂಟಕಳಾಗಿರುವಂಥ ರಾಕ್ಷಸರೆಲ್ಲರನ್ನೂ ಮರ್ದಿಸಿ ವಿಜಯದಶಮಿಯಂದು ಕೈಲಾಸ ಪರ್ವತಕ್ಕೆ ಹಿಂತಿರುಗಿದ ದಿನ ಇದಾಗಿರ್ತದೆ. ಈ ವಿಜಯದಶಮಿ ಅಂದರೆ ಹಾಗೆ ಆಕೆ ತನ್ನ ತವರು ಮನೆಗೆ ಹೋಗಿ ದುಷ್ಟರನ್ನೆಲ್ಲ ಸಂಹಾರ ಮಾಡಿ ಮತ್ತೆ 9ನೆಯ ದಿನ 10ನೆಯ ದಿನ ವಿಜಯದಶಮಿಯಂದು ಆಕೆ ಮರಳಿದಂತಹ ದಿನವೂ ಇದಾಗಿರುತ್ತದೆ. ಹಾಗಾಗಿ ಇದು ವಿಜಯದಶಮಿ ಅಂದರೆ ರಾಕ್ಷಸರನ್ನೆಲ್ಲ ಕೊಂದ ಮರುದಿವಸಕ್ಕೆ ಅಲ್ಲಿ ವಿಜಯವನ್ನು ಆಚರಿಸಿದಂಥ ದಿನ, ಇದನ್ನು ನಾವು ವಿಜಯದಶಮಿ ಅಂತ ಹೇಳ್ತೇವೆ. ಹಾಗೆ ಅದಕ್ಕೆ ಇನ್ನೂ ಒಂದು ಕಾರಣ ಉಂಟು. ತ್ರೇತಾಯುಗದಲ್ಲಿ ರಾಮನು ರಾವಣನನ್ನು ಅಲ್ಲಿ ವಧಿಸಿ ವಿಜಯವನ್ನು ಸಾಧಿಸಿದ ದಿನವೂ ಇದಾದ್ದರಿಂದ ಆ ವಿಜಯದಶಮಿಗೆ ವಿಶೇಷವಾದಂತಹ ಪ್ರಾಧಾನ್ಯತೆ ಇದೆ. ಹಾಗಾದರೆ ಇಲ್ಲಿ ರಾಮ ಹೇಗೆ ವಿಜಯವನ್ನು ಗಳಿಸಲಿಕ್ಕೆ ಸಾಧ್ಯ ಉಂಟು ಅಂದರೆ ಅಲ್ಲಿ ಅಗಸ್ತ್ಯರು ಸೂಚಿಸಿದಂತೆ, ತಮ್ಮ ಕುಲಪುರೋಹಿತರು ಸೂಚಿಸಿದಂತೆ ನೀನು ಯುದ್ಧದಲ್ಲಿ ಜಯವನ್ನು ಗಳಿಸಬೇಕಾದರೆ ಆ ನವದುರ್ಗೆಯರನ್ನು ನೀನು ಆರಾಧನೆಯನ್ನು ಮಾಡಿ ನೀನು ಯುದ್ಧವನ್ನು ಮಾಡಿದಂತಾದರೆ ನಿನಗೆ ವಿಜಯವೂ ಪ್ರಾಪ್ತಿಯಾಗುತ್ತದೆ ಎಂಬಂಥ ಕಾರಣದಿಂದ ಶ್ರೀರಾಮಚಂದ್ರನು ಕೂಡ ಅವರನ್ನು ಆರಾಧಿಸಿ ಈ ವಿಜಯವನ್ನು ಈ ವಿಜಯದಶಮಿ ಎಂದು ಆತ ಪಡ್ಕೊಳ್ತಾನೆ. ಅದರಿಂದ ಅದು ಶ್ರೇಷ್ಠತೆಯನ್ನು ಪಡೆಯಿತು. ಹಾಗೆ ಪಾಂಡವರು ಕೂಡ ನಾನು ಆಗಲೇ ಹೇಳಿದೆ, ಅವರು ಕೂಡ ನವದುರ್ಗೆಯನ್ನು ಆರಾಧನೆ ಮಾಡಿ ಅವರು ಯುದ್ಧವನ್ನು ಮಾಡಿದ್ದರಿಂದ, ಅರ್ಜುನನು ದುರ್ಗಾದೇವಿಯನ್ನು ಸ್ತುತಿಸಿದ್ದರಿಂದ ಇಲ್ಲಿ ಅವರು ಜಯವನ್ನು ಗಳಿಸಿದ ಅಂತಹ ಶುಭ ಸಂದರ್ಭ ಇದಾಗಿರುತ್ತದೆ. ಹೀಗೆ ನವರಾತ್ರಿಯ ಉತ್ಸವ ಅಂತ ಹೇಳಿದರೆ ಅದು ಶಕ್ತಿಯ ಆರಾಧನೆ. ಆ 9 ಶಕ್ತಿಗಳನ್ನು ಆರಾಧನೆ ಮಾಡುವಂತಹ ದಿನ ಶಕ್ತಿ ಆರಾಧನೆ ಆಗ್ತದೆ. ಮನುಷ್ಯನಿಗೆ ಶಕ್ತಿ ಇಲ್ಲದಿದ್ದರೆ ಲೋಕ ನಡೆಯುತ್ತೆ. ಯಾವುದೇ ಮಾಡಬೇಕಾದ್ರೆ ಶಕ್ತಿ ಅಂತ ಹೇಳುವಂಥದ್ದೇ ಬೇಕು. ಶಕ್ತಿ ಇಲ್ಲದಿದ್ದರೆ ಯಾವುದೂ ಆಗೋದಿಲ್ಲ. ಮನುಷ್ಯನಿಗೆ ಊಟ ಮಾಡಿದರೆ ಶಕ್ತಿ ಇಲ್ಲ, ಅವನು ಎಷ್ಟೇ ಬಲಿಷ್ಠನಾಗಿದ್ದರೂ ಕೂಡ ಮತ್ತೆ ಅವನು ಅಲ್ಲಿ ನಿಶ್ಶಕ್ತಿ ಉಂಟಾಗ್ತದೆ. ಹಾಗೆ ಧನಶಕ್ತಿ, ವಿದ್ಯಾಶಕ್ತಿ, ಬುದ್ಧಿಶಕ್ತಿ, ಹೀಗೆ ಅನೇಕ ಶಕ್ತಿಗಳನ್ನು ಒಬ್ಬ ಸಂಚಯನ ಮಾಡಿಕೊಂಡು ಶ್ರೇಷ್ಠತೆಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಎಲ್ಲ ಶಕ್ತಿಯನ್ನು ಸಂಚಯನ ಮಾಡಿಕೊಳ್ಬೇಕಾದ್ರೆ ಈ ಒಂದೊಂದು ದಿನ ಒಂದೊಂದು ದುರ್ಗೆಯರನ್ನು ನಾವು ನವವಿಧದಿಂದ ಪೂಜಿಸಬೇಕು. ಇದರಿಂದ ನಾವು ಶಕ್ತಿಯನ್ನು ಸಂಚಯನ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಇಲ್ಲದಿದ್ದರೆ ಮನುಷ್ಯ ನಿರ್ಲಕ್ಷ್ಯಕ್ಕೆ ಒಳಪಡ್ತಾನೆ. ಮುಖ್ಯವಾಗಿ ಈ ದಿನ ಬಹಳ ಶುಭ ದಿನ. ಯಾಕೆ ಶುಭ ದಿನ ಅಂದರೆ ಈ ವಿಜಯದಶಮಿ ಅಂದು ನಾವು ಯಾವುದೇ ಕಾರ್ಯವನ್ನು ಮಾಡಲಿ, ಯಾವುದೇ ಒಂದು ಹೊಸತಾದಂತಹ ಕೆಲಸಗಳಿಗೆ ನಾವು ಕೈ ಹಾಕಲಿ, ಅದರಿಂದ ನಮಗೆ ಶ್ರೇಯಸ್ಸಾಗ್ತದೆ. ಬೇರೆ ನಾವು ಯಾವತ್ತಾರು ಒಂದು ದಿನ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಇವತ್ತು ದಿನ ಒಳ್ಳೆಯದುಂಟು ಕೆಟ್ಟದು ಎಂಬುದನ್ನು ನಾವು ಪರಿಶೀಲಿಸಿ ಕಾರ್ಯವನ್ನು ಮಾಡ್ತೇವೆ. ಆದರೆ ವಿಜಯದಶಮಿಯಿಂದ ಯಾವ ಜ್ಯೋತಿಷ್ಯರ ಬಳಿಗೂ ನೀವು ಹೋಗುವುದು ಬೇಡ. ನೀವು ಯಾವುದೇ ಹೊಸದಾದಂಥ ಉತ್ತಮವಾದಂಥ ಕಾರ್ಯವನ್ನು ಪ್ರಾರಂಭಿಸಲಿಕ್ಕೆ ಅತ್ಯಂತ ಪ್ರಶಸ್ತವಾದಂಥ ಕಾಲ ಇದಾಗಿರುತ್ತದೆ. ವಿಜಯದಶಮಿ ದಿನ ಶಮಿ ವೃಕ್ಷದ ಪೂಜೆಗೂ ಬಹಳ ಮಹತ್ವವಿದೆ. ಶಮಿ ವೃಕ್ಷವನ್ನು ಆರಾಧಿಸುವುದರಿಂದ ಜನರು ವಿಶೇಷವಾದಂತಹ ಫಲಗಳನ್ನು ಪಡೆಯಬಹುದು. ಹಾಗೂ ಅದರ ಮರದ ಕೆಳಗೆ ಕುಳಿತು ಅದರ ಗಾಳಿಯನ್ನು ಇತ್ಯಾದಿಗಳನ್ನು ಸೇವಿಸುವುದರಿಂದಲೂ ಕೂಡ ವಿಶೇಷವಾದಂತಹ ಪ್ರಯೋಜನವಿದೆ. ಹಾಗೆ ಜೀವೇಮ ಶರದಂ ಶತಂ ಅಂದರೆ ವೇದೋಕ್ತಿಯಂತೆ, ಇದೊಂದು ವೇದೋಕ್ತಿಯಂತೆ ಶರದ್ ಋತುವಿನಲ್ಲಿ ಯಾರು ಬದುಕಿರುತ್ತಾರೋ ಅದನ್ನೇ ಹೇಳುವುದು. ಜೀವೇಮ ಶರದಂ ಶತಂ, ಶರದ್ ಋತುವಿನಲ್ಲಿ ಯಾರು ಬದುಕು ಉಳಿತಾರೆ, ಎಷ್ಟೇ ವಯಸ್ಸಿನಾಗಿರಲಿ 99 ವರ್ಷ ಆಗಿದ್ದವರು ಕೂಡ ಈ ಶರದ್ ಋತುವಿನಲ್ಲಿ ಅವರು ಬದುಕು ಉಳಿತು ಅಂತಾದರೆ ಅವರು 100 ವರ್ಷ ಅಂತ ಹೇಳುವಂಥದ್ದು ಸಂಪೂರ್ಣಗೊಳಿಸುತ್ತಾರೆ ಎಂಬುದಕ್ಕೆ ಸಂಶಯವಿಲ್ಲ.
ಅಂತಹ ಶಕ್ತಿ ಅಲ್ಲಿ ಆ ಸಂದರ್ಭದಲ್ಲಿ ಆ ಶರದ್ ಋತುವಿಗೆ ಉಂಟು ಎಂಬುದನ್ನು ನಾವು ಇದರಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಅಂಥವರ ವರ್ಷವಿಡೀ ಜೀವಿಸುತ್ತಾರೆ ಎನ್ನುವುದು ಇದು ಸೂಚಿಸುತ್ತದೆ. ಹಾಗೆ ನಮ್ಮ ಮತ್ತು ಸಮಾಜಕ್ಕೆ ಅಹಿತವಾಗಿರುವ ಕರ್ಮಗಳನ್ನು ಕೈಬಿಟ್ಟು ನಮ್ಮಲ್ಲಿ ಮನೆ ಮಾಡಿರುವ ಕಾಮ, ಕ್ರೋಧ, ಮದ, ಮತ್ಸರ ಇತ್ಯಾದಿಗಳನ್ನು ನಾವು ದೂರ ಮಾಡಿ, ಅಥವಾ ಭಯ, ಲಾಲಸೆ ಮತ್ತು ವಿವಿಧ ರೀತಿಯಾದಂತಹ ಅನಿಷ್ಟಗಳನ್ನು ದೂರ ಮಾಡಲಿಕ್ಕೆ, ದುರ್ಗಣಗಳನ್ನು ತ್ಯಜಿಸಲಿಕ್ಕೆ ಒಳಿತಾಗುವಂಥ ಕೆಲಸ ಕಾರ್ಯಗಳನ್ನು ಅಲ್ಲಿ ಹೊಸದಾಗಿ ಮಾಡಲಿಕ್ಕೆ ಈ ನವರಾತ್ರಿ ಪ್ರೇರೇಪಿಸ್ತದೆ. ಅಂದರೆ ನಮ್ಮಲ್ಲಿರುವ ಎಲ್ಲ ದುರ್ಗುಣಗಳನ್ನು ಕಳೆದು ಅವುಗಳನ್ನು ಹೊಡೆದೋಡಿಸಿ ಹೊಸದಾದಂಥ ಯೋಚನೆಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಇದು ಬಹಳವಾದಂಥ ಪ್ರಶಸ್ತ ಕಾಲ ಮತ್ತು ಅದು ನಮ್ಮನ್ನು ಪ್ರೇರೇಪಿಸ್ತದೆ. ನೀನು ಒಳ್ಳೆಯ ಕೆಲಸ ಮಾಡು ನಮ್ಮಂಥ ಜ್ಞಾನವನ್ನು ಅಲ್ಲಿ ಕರುಣಿಸುತ್ತದೆ. ಆದರೆ ಇಲ್ಲಿ ನಿಜವಾದ ಭಕ್ತಿ ಮುಖ್ಯ. ನಾವು ಒಟ್ಟಾರೆಯಾಗಿ ನವರಾತ್ರಿ ಬಂತು, ವಿಜಯದಶಮಿ ಬಂತು, ನಾನು ಮಾಡಿದ್ದೆಲ್ಲ ಒಳ್ಳೆಯದಾಗ್ತದೆ ಎಂಬುದನ್ನು ತಲೆಯಿಂದ ತೆಗೆದುಹಾಕಬೇಕು. ಆದರೆ ನಮ್ಮಲ್ಲಿ ಕೂಡ ಅಂತಹ ಒಳ್ಳೆಯ ಯೋಚನೆಗಳು ಇರಬೇಕು. ನಿಜವಾದಂಥ ಭಕ್ತಿ ಅಂತ ಹೇಳುವಂಥದ್ದು ಮುಖ್ಯ. ಪ್ರೀತಿ, ಶಾಂತಿ, ದಯೆ, ಕ್ಷಮೆ, ಅನುಕಂಪ, ಸಹಾಯ, ಸಹಕಾರ, ಸಹನೆ, ಧೈರ್ಯ, ಈ 9 ದೈವೀ ಗುಣಗಳನ್ನು ನಾವು ಬೆಳೆಸಿಕೊಳ್ಳಲು ಈ ನವರಾತ್ರಿ ಪ್ರೇರೇಪಿಸುತ್ತದೆ. ಈ ಒಳ್ಳೆಯ ಗುಣಗಳನ್ನು ಕೂಡ ಪಡೆಯಲಿಕ್ಕೆ ಈ ನವರಾತ್ರಿ ಪ್ರೇರೇಪಿಸುತ್ತದೆ. ದುರ್ಗಾ ಮಾತೆಯ ಅನುಗ್ರಹ ಸಂಪಾದಿಸಲು ಅತ್ಯುತ್ತಮವಾದಂಥ ರಾತ್ರಿ ಅಂದರೆ ಇದು ನವರಾತ್ರಿ. ಶರತ್ಕಾಲೆ ಮಹಾಪೂಜಾ ಕ್ರಿಯೇತೆ ಯಾಚ ವಾರ್ಷಿಕೆ ಅಂತ. ಅಂದರೆ ಶರತ್ಕಾಲೀನ ರಾತ್ರಿಯಲ್ಲಿ ಯಾರು ನಿನ್ನನ್ನು ಭಕ್ತಿಪೂರ್ವಕವಾಗಿ ಪೂಜಿಸುತ್ತಾರೆ, ದುರ್ಗಾಮಾತೆಯನ್ನು ನಾವು ಪೂಜಿಸುತ್ತೇವೆಯೋ ಅವರ ಮೇಲೆ ನಾನು ಅತಿ ಶೀಘ್ರವಾಗಿ ಪ್ರಸನ್ನಳಾಗುತ್ತೇಳೆ ಎಂದು ದೇವಿ ಭಗವತಿಯು ನುಡಿದಿದ್ದಾಳೆ. ಅಂದರೆ ನಾವು ಯಾಕೆ ಈ ಶರದ್ರಾತ್ರಿಯಲ್ಲಿ ಶರತ್ಕಾಲದಲ್ಲಿ ನಾವು ದೇವಿಯನ್ನು ಪೂಜಿಸಬೇಕು ಅಂದರೆ ದೇವಿಯೇ ಹೇಳಿರುವಂಥದ್ದು. ಈ ಸಮಯದಲ್ಲಿ ಯಾರಾದರೂ ನನ್ನನ್ನು ಪೂಜಿಸಿದರೆ, ಅರ್ಚಿಸಿದರೆ ನಾನು ವಿಶೇಷವಾದಂಥ ಅನುಗ್ರಹವನ್ನು ಮಾಡುತ್ತೇನೆಂತ ಇಲ್ಲಿ ಆ ದೇವಿಯೇ ಅಲ್ಲಿ ನಮಗೆ ಹೇಳಿರುವಂಥದ್ದು, ಸೂಚಿಸುವಂಥದ್ದು. ಹಾಗಾಗಿ ನಾವು ನಿತ್ಯ ಜೀವನದಲ್ಲಿ ಈಗ ಜನರಲ್ಲಿ ಕಾಣುವ ಭಕ್ತಿಯನ್ನು ನಾವು ತಿಳ್ಕೊಳ್ಬೇಕು. ಹಾಗೆಂದರೆ ಈ ನಿತ್ಯ ಜೀವನದಲ್ಲಿ ಜನರಲ್ಲಿ ಸಾಮಾನ್ಯವಾಗಿ ಅದೊಂದು ವ್ಯಾಪಾರೀಕರಣವಾದಂಥ ಭಕ್ತಿ. ಯಾಕಂದರೆ ಇದು ಕೊನೆಯ ಪ್ರವಚನವಾದ್ದರಿಂದ ನಾನು ಒಂದು ಸಣ್ಣ ಸೂಚನೆಯನ್ನು ಕೊಡುವುದೇನೆಂದರೆ, ನಾವು ಇಲ್ಲಿ ಭಕ್ತಿ ಮಾಡಬೇಕು, ದೇವರಲ್ಲಿ ಕೇಳ್ಕೊಳ್ಬೇಕು, ಇವೆಲ್ಲವೂ ಹೌದು, ಹೇಳ್ತಾರೆ, ಮಾಡ್ತಾರೆ. ಆದರೆ ನಾವು ಇಲ್ಲಿ ವ್ಯಾಪಾರ ವೃತ್ತಿಯಿಂದ ಮಾಡಬಾರ್ದು. ದೇವರೇ, ನನಗೆ ನೀನು ಅದನ್ನು ಕೊಟ್ಟರೆ ನಾನು ನಿನಗೆ ಇದನ್ನು ಕೊಡ್ತೇನೆ, ನನಗೆ ನೀನು ಅಧಿಕಾರವನ್ನು ಕೊಟ್ಟರೆ ನಾನು ನಿನಗೆ ಇನ್ನೊಂದೇನೋ ನಿನಗೊಂದು ಕಿರೀಟವನ್ನು ಮಾಡಿಕೊಡ್ತೇನೆ ಅಥವಾ ಇನ್ನೇನೋ ಕೊಡ್ತೇನೆ. ಈ ರೀತಿಯಾದಂಥ ಆಮಿಷವನ್ನು ಒಡ್ಡಿ ಹೃದಯ ಕಲ್ಮಶವಂತರಾಗಿ ದೇವಿಯನ್ನು ನಾವು ಪೂಜಿಸಲಿಕ್ಕೆ ಹೋಗಲೇಬಾರ್ದು. ಇಲ್ಲದಿದ್ದರೆ ವೃತ ನಾವು ವ್ಯಥೆಯನ್ನು ಪಡಬೇಕು. ಅಯ್ಯೋ ದೇವರನ್ನು ನಾನು ಇಷ್ಟೊಂದು ಪೂಜಿಸಿದೆ, ಇಷ್ಟೊಂದು ನಾನು ಖರ್ಚು ಮಾಡಿದೆ, ಇಂಥದ್ದನ್ನೆಲ್ಲ ಕೊಟ್ಟೆ, ನನಗೇನು ಒಳ್ಳೆದಾಗಲಿಲ್ಲ ಅಂತ ನಾವು ಅಂದರೆ ದೇವಿ ಯಾವಾಗಲೂ ಕೂಡ ನಾವು ಕೊಡುವ ಸಂಪತ್ತಿನಿಂದ ದೇವಿ ಅಲ್ಲಿ ಮೆಚ್ಚುಗೆಯನ್ನು ಪಡೆಯುವುದಿಲ್ಲ. ಅಂದರೆ ನಾವು ಹೃದಯವಂತರಾಗಿ ಹೃದಯಾಂತರಾಳದಿಂದ ನಾವು ಒಳ್ಳೆ ಮನುಷ್ಯರಾಗಿ ದೇವಿಯನ್ನು ಕೇಳಬೇಕು. ನಮ್ಮಲ್ಲಿ ಸದ್ಗುಣಗಳಂತೇಳುವಂಥದ್ದು ಇರಬೇಕು. ಆವಾಗ ದೇವಿಯು ನಮಗೆ ಪ್ರಸನ್ನಳಾಗ್ತಾಳೆ. ನಾವು ಎಲ್ಲ ರೀತಿಯಿಂದ ಸುಖ ಸೌಭಾಗ್ಯವನ್ನು ಅನುಭವಿಸುತ್ತಿದ್ದು ದೇವರ ಇಲ್ಲಿ ಕೇಳುವಂಥ ಅಗತ್ಯವೇ ಇರಬಾರ್ದು. ನಾವು ದೇವರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ, ದೇವಿಯಲ್ಲಿ ನಮಗೆ ಏನೂ ಕೇಳುವಂಥ ಅಗತ್ಯ ನಮಗೆ ಬಂದಿರುವುದಿಲ್ಲ. ಆದರೂ ನಿನ್ನ ಮೇಲಿನ ಭಕ್ತಿಯಲ್ಲದೆ ನನಗಿನ್ನೇನು ಬೇಡ, ಇದು ಬಹಳ ಮುಖ್ಯ. ನಮಗೆ ಎಲ್ಲವೂ ಉಂಟು, ಒಳ್ಳೆಯದುಂಟು. ಆದರೂ ಕೂಡ ಅಂಥ ಸಂದರ್ಭದಲ್ಲೂ ನಾವು ದೇವಿಯನ್ನು ಏನು ಕೇಳಬೇಕು ಅಂದರೆ, ನಿನ್ನ ಭಕ್ತಿಯ ಮೇಲೆ ಬಿಟ್ಟು ನನಗೆ ಇನ್ನೇನು ನಿನ್ನಿಂದ ಅಗತ್ಯವಿಲ್ಲ, ನಿನ್ನ ಮೇಲೆ ನನಗೆ ಭಕ್ತಿ ಇರಲಿ, ಅದನ್ನೇ ನೀನು ಕರುಣಿಸು ಎಂಬುದಾಗಿ ಆ ದೇವಿಯಲ್ಲಿ ನಾವು ಪ್ರಾರ್ಥಿಸುವಂಥದ್ದು ನಿಜವಾದ ಭಕ್ತಿ. ಡಂಬಾಚಾರದ ಭಕ್ತಿಗೆ ಯಾವತ್ತೂ ದೇವರಾಗಲಿ ದೇವಿಯಾಗಲಿ ಅಲ್ಲಿ ಖಂಡಿತವಾಗಿಯೂ ನಮ್ಮನ್ನು ಅವರು ಮೆಚ್ಚುವುದಿಲ್ಲ. ಹಾಗಾಗಿ ನಾವು ಹೇಳುವಂಥದ್ದು, ಯಾವುದೇ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡುವುದಿದ್ದರೂ ಕೂಡ ನಾವು ಭಗವಂತ, ಯಾಕಂದರೆ ದೇವರಿಗೆ ಎಲ್ಲವೂ ಗೊತ್ತಿದೆ. ನಾವು ಒಂದು ಪೆನ್ಸಿಲನ್ನು ದೇವರ ಹತ್ರ ಕೇಳಲಿಕ್ಕೆ ಹೋದರೆ ದೇವರಿಗೆ ನಮಗೆ ಇನ್ನೇನೋ ಕೊಡಬೇಕು ಅಂತ ಆಶೆ ಇರ್ತದೆ. ಆಗ ಖಾಲಿ ಪೆನ್ಸಿಲ್ ಮಾತ್ರ ನಾವು ಪಡ್ಕೊಂಡು ಹಾಗಾಗ್ತದೆ. ಹಾಗಾಗಿ ದೇವರಲ್ಲಿ ಜ್ಞಾನ ವೈರಾಗ್ಯವನ್ನು ನಮಗೆ ಕೊಡು, ಮೋಕ್ಷವನ್ನು ಅನುಗ್ರಹಿಸುವಂಥ ಸದ್ಬುದ್ಧಿಯನ್ನು ನಮಗೆ ಅನುಗ್ರಹಿಸು. ಮುಂದೆ ಇಹದಲ್ಲೂ ಪರದಲ್ಲೂ, ಯಾಕಂದರೆ ನಾವು ಈಗ ಹೇಗಿದ್ದವೋ
ಮುಂದಿನ ಜನ್ಮದಲ್ಲಿ ಇದೇ ರೀತಿ ಇರ್ತೇವೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಮುಂದಿನ ಜನ್ಮ ಅಂತೇಳುವಂಥದ್ದು ಕೂಡ ನಮಗೆ ಒಳಿತಾಗುವಂತಹ ಇನ್ನೂ ಶ್ರೇಷ್ಠವಾದಂಥ ಸ್ಥಾನಮಾನಗಳು ದೊರೆಯುವಂತಹ ಅನುಗ್ರಹವನ್ನು ಮಾಡುವುದಕ್ಕಾಗಿ ಈ ನವರಾತ್ರಿಯ ಈ 9 ದಿನಗಳಲ್ಲೂ ಕೂಡ ದೇವಿಯನ್ನು ಪರಿಶುದ್ಧ ಭಾವದಿಂದ ಅರ್ಚಿಸಬೇಕು, ಆಕೆಯನ್ನು ಮೆಚ್ಚಿಸಬೇಕು. ಆಗ ಈ ಲೋಕಕ್ಕೂ ಸಮಾಜಕ್ಕೂ ನಾವು ಮಾಡುವಂಥ ಪೂಜೆಯಿಂದ ಒಳಿತುಂಟಾಗಲಿ ಎಂಬಂಥ ಆಶೆಯಿಂದ ಈಗ ಬಂದಿರುವಂಥ ಎಲ್ಲ ವಿಧವಾದಂಥ ಕಷ್ಟಗಳು ಆಕೆ ಕಳೆಯಲಿ, ಎಲ್ಲರಿಗೂ ಒಳಿತನ್ನು ಉಂಟು ಮಾಡಲಿ ಎಂಬಂಥ ಆಶಯದೊಂದಿಗೆ ಈ ಪ್ರವಚನವನ್ನು ಆ ದೇವಿಯ ಚರಣಾರವಿಂದಗಳಲ್ಲಿ ನಾನು ಸಮರ್ಪಿಸುತ್ತಾ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.